ಅಣ್ಣ ನಿಂಗೊಂದು ವಿಷಯ ಗೊತ್ತುಂಟಾ? ಏನಾ? ಈ ಊರಿಗೊಂದು ಹೊಸ ಡಾಕ್ಟರ್ ಬಂದಿದಾರಲ್ಲ. ಹೌದಾ? ಹಾ ಹೌದು, ಅವರದ್ದು ಫೀಸ್ 50 ರೂಪಾಯಿ ಅಂತೆ. ಟ್ರೀಟ್ಮೆಂಟ್ ಫೇಲ್ ಆದ್ರೆ 500 ರೂಪಾಯಿ ವಾಪಸ್ ಕೊಡ್ತಾರಂತೆ. ಈ ಸಲ ಫುಲ್ ಅಮ್ಮ ಹೇಳ್ತಿದ್ರಣ್ಣ. ಈ ಸಲ ಬಿಟ್ಟರೆ ಮತ್ತೆ ಯಾವತ್ತು ಈ ತರ ಚಾನ್ಸ್ ಸಿಗಲ್ಲ. ಥ್ಯಾಂಕ್ಸ್ ಆಯ್ತಾ. ಈ ಸಲ ಡಾಕ್ಟರ್ 500 ವಸೂಲಿ ಮಾಡೋದು. ನಮಸ್ತೆ ಡಾಕ್ಟರ್. ನಮಸ್ತೆ, ಕೂತ್ಕೊಳ್ಳಿ. ಏನ್ ಪ್ರಾಬ್ಲಮ್? ಡಾಕ್ಟರ್ 3-4 ದಿನದಿಂದ ಯಾಕೋ ನಾಲ್ಗೆ ರುಚಿ ಸಿಗ್ತಿಲ್ಲ. ಏನಾಗಿದೆ ಒಮ್ಮೆ ನೋಡಿ ಡಾಕ್ಟ್ರೆ. ನಮ್ದು ರೂಲ್ಸ್ ಗೊತ್ತುಂಟಲ್ಲ ನಿಮ್ಗೆ? ನಮ್ದು ಚಾರ್ಜ್ ಮಿನಿಮಮ್ 50. ಹಾ ಅದು ಗೊತ್ತುಂಟು. ಸರಿಯಾಗ್ಲಿ ಅಂದ್ರೆ ನೀವು ನಮ್ಗೆ 500 ಕೊಡ್ತೀರಲ್ಲ. ಹಾ ಸಿಸ್ಟರ್, ಆ ಡ್ರಾಪ್ ಕೊಡಿ. ಏನ್ ಡಾಕ್ಟರ್ ಇದು ಕಹಿ ಇದೆ? ಕಹಿ ಉಂಟಾ? ಹಾ ಹಾಗಿದ್ರೆ ನಿಮ್ದು ನಾಲಿಗೆ ಸರಿ ಆಯ್ತಲ್ಲ. ಅದೇ ಡಾಕ್ಟ್ರೆ ಅದು 50 ರೂಪಾಯಿ ಕೊಡಿ. ಯಾವುದಕ್ಕೂ ನಾಳೆ ಬಂದು ಕಳಿಸ್ತೀನಿ. ಅಪ್ಪ ಡಾಕ್ಟ್ರೆ, ಯಾಕೋ ಸ್ವಲ್ಪ ಮರು ಯಾವ್ದು ನೆನಪು ಉಳಿಯೋದಿಲ್ಲ. ಏನಾದ್ರು ಮದ್ದಿದ್ರೆ ಕೊಡಿ ಡಾಕ್ಟ್ರೆ. ನಮ್ದು ರೂಲ್ಸ್ ಗೊತ್ತುಂಟಲ್ಲ? ಹಾ ಗೊತ್ತುಂಟು. 500 ಕೊಡ್ತೀರಲ್ಲ. ಸಿಸ್ಟರ್, ಅದು ನಿನ್ನೆ ಕೊಟ್ರಲ್ಲ ಡ್ರಾಪ್ಸ್, ಅದನ್ನೇ ಕೊಡಿ. ಡಾಕ್ಟ್ರೆ ಇದು ಬೇಡ ಡಾಕ್ಟ್ರೆ. ಇದು ನಿನ್ನೆ ಕೊಡ್ದ ಕೈನೇ ಇನ್ನೂ ಹೋಗಿಲ್ಲ. ಯಾಕೆ ಇದು ಬೇಡ ಡಾಕ್ಟ್ರೆ. ಯಾವ್ದು ಹಾಗಿದ್ರೆ ನಿಂಗೆ ನಿನ್ನೆದೆಲ್ಲ ನೆನಪಾಯ್ತಲ್ಲ. 50 ರೂಪಾಯಿ ಕೊಡು. ಹೋಯ್ತು 50 ರೂಪಾಯಿ. ನಾಳೆ ಪಕ್ಕ 500 ನಂದೆ. ಡಾಕ್ಟ್ರೆ ನಮಸ್ತೆ ಡಾಕ್ಟ್ರೆ. ಓಯ್, ನಾನು ಇಲ್ಲಿದ್ದೀನಪ್ಪ. ಓ ಡಾಕ್ಟ್ರೆ ನಮಸ್ತೆ ಡಾಕ್ಟ್ರೆ. ಡಾಕ್ಟ್ರೆ ಸ್ವಲ್ಪ ಕಣ್ ಕಾಣ್ತಿಲ್ಲ ಡಾಕ್ಟ್ರೆ. ಇಲ್ಲಿದ್ದೀನಿ. ಓ ಇಲ್ಲಿದ್ದೀರಾ? ಎಂತ ಪ್ರಾಬ್ಲಮ್? ಸ್ವಲ್ಪ ಕಣ್ ಕಾಣ್ತಿಲ್ಲ, ಯಾಕೋ ನೋಡಿ ಡಾಕ್ಟ್ರೆ. ಸಾರಿ ಇವ್ರೆ, ನಮ್ಮ ಹತ್ರ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಡಾಕ್ಟ್ರೆ ಈಗಂದ್ರೆ ಹೇಗೆ ಡಾಕ್ಟ್ರೆ? ತಗೊಳ್ಳಿ, ನಾನು ನಿಮಗೆ 500 ರೂಪಾಯಿ ಕೊಡ್ತೇನೆ. ಇದು ಬನ್ನಿ. ಡಾಕ್ಟ್ರೆ ಇದು 50 ರೂಪಾಯಿ ಅಲ್ಲ, 500 ರೂಪಾಯಿ ಅಲ್ಲಲ್ಲ. ಹಾಗಿದ್ರೆ ನಮ್ದು ಕಣ್ಣು ಸರಿ ಆಯ್ತಲ್ಲ. ಡಾಕ್ಟ್ರೆ ಬರ್ಲಿ 50 ರೂಪಾಯಿ ಪ್ಲೀಸ್. ಅಯ್ಯೋ ಇದ್ದ 50 ರೂಪಾಯಿ ಹೋಯ್ತಲ್ಲ. ಅಯ್ಯೋ ನಂಗೆ 500 ಬರುತ್ತಾ ಅಂದ್ರೆ 150 ರೂಪಾಯಿ ನಂಗೆ ಇತ್ತಲ್ಲ.